ಭಾರತ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ವರ್ಷಾಚರಣೆಯನ್ನು ಕೇಂದ್ರ ಸರ್ಕಾರದ ಸೂಚನೆಯಂತೆ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನಲ್ಲಿ ನವೆಂಬರ್ 12ರಂದು ಜಿಲ್ಲಾ ಮಟ್ಟದ ಏಕತಾ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಅರುಣ್ ಜಿ ಶೇಟ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ 565 ಸಂಸ್ಥಾನಗಳನ್ನು ಭಾರತದ ಜೊತೆ ಸೇರಿಸಿಕೊಂಡವರು ಪಟೇಲ್ ಅವರು. ವಿಶ್ವದಲ್ಲೇ ಎತ್ತರದ ಅವರ ಮೂರ್ತಿಯನ್ನ ಮೋದಿಯವರು ಕೇವಡಿಯ ಗ್ರಾಮದಲ್ಲಿ ನಿರ್ಮಿಸಿದ್ರು. ಅವರ 150ನೇ ಜನ್ಮದಿನದ ಪ್ರಯುಕ್ತ ಮಂಗಳೂರಿನಲ್ಲಿ ಏಕತಾ ಜಾಥಾ ನಡೆಸಲಾಗಿದೆ. ಅದನ್ನ ಮೀರಿದ ರ್ಯಾಲಿ ಪುತ್ತೂರಿನಲ್ಲಿ ನವೆಂಬರ್ 12ರಂದು ನಡೆಯಲಿದೆ ಎಂದರು. ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಮೇರಾ ಯುವ ಭಾರತ್ ದಕ್ಷಿಣ ಕನ್ನಡ ಜಿಲ್ಲೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಯುವಜನ ಒಕ್ಕೂಟ, ತಾಲೂಕು ಯುವಜನ ಒಕ್ಕೂಟ ಪುತ್ತೂರು, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಪುತ್ತೂರು ತಾಲೂಕು, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಘಟಕದ ಸಹಕಾರದೊಂದಿಗೆ ಜಾಥಾ ನಡೆಯಲಿದೆ. ಸರ್ದಾರ್ 150 ಅಂತ ಹೇಳಿದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ 150 ವರ್ಷಗಳು ಅವರ ಜನ್ಮದಿನದ ಆಚರಣೆ. ಅದು ಈ ವರ್ಷ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ಈ ವರ್ಷಕ್ಕೆ 150ನೇ ವರ್ಷಾಚರಣೆಯನ್ನು ದೇಶಾದ್ಯಂತ ಆಚರಣೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾನು ನಮ್ಮ ದಕ್ಷಿಣದವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಇರಬಹುದು. ಯಾಕೆ ಅಂತ ಅದ್ರ ಬಗ್ಗೆ ಸಣ್ಣ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಅಂತ ಹೇಳಿದರೆ, ನಮ್ಮ ದೇಶದ ಸ್ವಾತಂತ್ರ್ಯ ನಂತರದ ಭಾರತದ ಒಂದು ಉಕ್ಕಿನ ಮನುಷ್ಯ ಅಂತ ಹೇಳಿ ಹೆಸರು ಗಳಿಸಿಕೊಂಡಿರುವವರು. ಯಾಕೆ ಅಂತ ಹೇಳಿದರೆ, ನಮ್ಮ ದೇಶದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತದ ಇವತ್ತಿನ ಮಾನಚಿತ್ರ ಏನಿದೆ, ಆ ಮಾನಚಿತ್ರ ಈ ರೀತಿಯಾಗಿ ಉಳಿದುಕೊಳ್ಬೇಕು ಅಂತ ಹೇಳಿದರೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಕೆಲಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು. ಯಾಕೆ ಅಂತ ಹೇಳ್ತೀನಿ, ಸುಮಾರು 565 ರಜವಾಡಗಳು, ಸಂಸ್ಥಾನಗಳು ಭಾರತದಲ್ಲಿದ್ದವು. ಅವನ್ನೆಲ್ಲ ಸೇರಿಸಿಕೊಂಡು ಒಂದು ಆಪ್ಷನ್ ಕೊಟ್ಟಿದ್ರು. ನೀವು ಪಾಕಿಸ್ತಾನಕ್ಕೆ ಸೇರ್ತಿರೋ, ಭಾರತಕ್ಕೆ ಸೇರ್ತಿರೋ ಅಂತ ಹೇಳಿ ಯಾರು ಬ್ರಿಟಿಷರು ಆಪ್ಷನ್ ಕೊಟ್ಟಿದ್ದ ಸಂದರ್ಭದಲ್ಲಿ 565 ರಾಜ್ಯಗಳಾಗ್ಬಿಡ್ತಿದ್ವು ಅಥವಾ ಪಾಕಿಸ್ತಾನಕ್ಕೂ ಸೇರಿಬಿಡ್ತಿದ್ವು. ಅಂತಹ ಕಾಲದಲ್ಲಿ ಆ 565 ರಜವಾಡಗಳನ್ನು, ಸಂಸ್ಥಾನಗಳನ್ನು ಒಟ್ಟು ಮಾಡಿಕೊಂಡು ಭಾರತದಲ್ಲಿ ಉಳಿಸುವಂತ ಕೆಲಸ ಸಾಮಾನ್ಯದಲ್ಲ. ಅದರಲ್ಲಿ ಒಂದು ಭಾಗವನ್ನು, ಕಾಶ್ಮೀರದ ಭಾಗವನ್ನು ಮಾತ್ರ ಒಬ್ರು ಕೈಗೆ ತೆಗೆದುಕೊಂಡ್ರು. ನಾನು ಮಾಡ್ತೀನಿ, ನಾ ಆ ಭಾಗದಿಂದ ಬರ್ತೀನಿ ಅಂತ ಹೇಳಿ. ಆದರೆ ಅವರಿಗೆ ಆ ಒಂದು ಭಾಗವನ್ನು ಉಳಿಸಿಕೊಳ್ಳಲಿಕ್ಕೆ ಇತಿಹಾಸದ ಘಟನೆಗಳನ್ನು ಹೇಳ್ತಾ ಇದ್ದೀನಿ, ಸಾಧ್ಯವಾಗಲಿಲ್ಲ. ಅದನ್ನು ಶಾಶ್ವತವಾಗಿರತಕ್ಕಂಥ ಸಮಸ್ಯೆ ಮಾಡಿಬಿಟ್ರು. ಅಂಥದ್ರಲ್ಲಿ 565 ಸಂಸ್ಥಾನಗಳನ್ನು ಭಾರತಕ್ಕೆ ವಿಲೀನಗೊಳಿಸುವಂಥದ್ದು ಅಷ್ಟೇ ಅಲ್ಲ, ಬಹಳ ದೊಡ್ಡದಾಗಿರತಕ್ಕಂಥ ಹೈದರಾಬಾದಿನ ನಿಜಾಮ ಏನು ಧಮಕಿ ಮೇಲೆ ಧಮಕಿ ಕೊಡ್ತಿದ್ರು ಹಿಂದೂಗಳ ಮೇಲ್ಗಡೆ, ಅಂಥ ಒಂದು ಹೈದರಾಬಾದಿನ ನಿಜಾಮನನ್ನು, ರಿಜ್ವಿಯನ್ನು ಅವನ ಈ ಆಪರೇಷನ್ ಪೋಲೋ ಮುಖಾಂತರ ಅಂತ ಹೇಳಿದರೆ ಪೊಲೀಸರ ಮುಖಾಂತರ ಅದನ್ನು ಭಾರತಕ್ಕೆ ಉಳಿಸುವಂತಹ ಏನಾದರೂ ಕಾರ್ಯ ಆಗಿದ್ರೆ ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರದ್ದು. ಗೃಹ ಮಂತ್ರಿಯಾಗಿ 2.5-3 ವರ್ಷ ಅಷ್ಟೇ ಅವರು ನಮ್ಮೊಟ್ಟಿಗಿದ್ದು ನಂತರ ಅಗಲಿ ಹೋದರು. ಇಂಥ ಒಬ್ಬರ ಜನ್ಮದಿನ ಇದು 150ನೇ ಜನ್ಮದಿನ. ಹೀಗೆ ಅವರ ಬಗ್ಗೆ ಮಾಹಿತಿಗಳು ಮತ್ತು ಬಹಳಷ್ಟಿವೆ. ಅವರನ್ನು ಬಹಳ ಗ್ಲೋರಿಫೈ ಮಾಡಬೇಕಿತ್ತು. ಆದರೆ ನಮ್ಗೆ ಗೊತ್ತಿದೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಬಹಳ ಎತ್ತರದ ಒಂದು ಮೂರ್ತಿಯನ್ನು ಅಂದು ಮಾಡಿದರು. ಕೇವಡಿಯ ಗ್ರಾಮದಲ್ಲಿ ನಾವು ನೋಡಬಹುದು. ವಿಶ್ವದಲ್ಲಿ ಅತ್ಯಂತ ಎತ್ತರದ ಓರ್ವ ವ್ಯಕ್ತಿಯ ಪ್ರತಿಮೆ ಅಂತ ಹೇಳಿದ್ರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರದ್ದು. ಅದಕ್ಕೋಸ್ಕರ ಈ ವರ್ಷದ 150ನೇ ಜನ್ಮದಿನದ ಪ್ರಯುಕ್ತ ಈಗಷ್ಟೇ ನಾವು ಮತ್ತು ಕಿಶೋರಣ್ಣ ಕೂಡ ಮಂಗಳೂರಿನಲ್ಲಿ ಏಕತಾ ನಡಿಗೆ ಅಥವಾ ಯೂನಿಟಿ ಮಾರ್ಚ್ ಅನ್ನುವಂಥದ್ದು ನಡೀತು. ಬಹಳಷ್ಟು ಕಾರ್ಯಕರ್ತರು ಇದ್ದರು, ಮತ್ತೆ NSS, NCC ಕೆಡೆಟ್ಸ್ಗಳು ಅವರೆಲ್ಲರೂ ಭಾಗವಹಿಸಿ ಬಹಳ ದೊಡ್ಡದಾಗಿರ್ತಕ್ಕಂಥ ಭರ್ಜರಿಯಾಗಿರ್ತಕ್ಕಂಥ ರ್ಯಾಲಿ ಅಲ್ಲಿ ನಡೀತು. ಅಂಥದ್ದೇ ರ್ಯಾಲಿ, ಅದನ್ನು ಮೀರಿಸುವಂಥ ರ್ಯಾಲಿ ನಮ್ಮ 12ನೇ ತಾರೀಕಿಗೆ ಪುತ್ತೂರಿನಲ್ಲಿ ನಡೀಲಿಕ್ಕಿದೆ. ಅದರ ಬಗ್ಗೆ ವಿವರಣೆಯನ್ನು ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರ್ ಅವರು ಮಾತನಾಡಿ, ನವೆಂಬರ್ 12ರಂದು ಬೆಳಿಗ್ಗೆ 8:30ಕ್ಕೆ ನೆಹರು ನಗರ ವಿವೇಕಾನಂದ ಮೂರ್ತಿಯ ಬಳಿಯಿಂದ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೆ ಏಕತಾ ಜಾಥಾ ನಡೆಯಲಿದೆ. ದೇವಸ್ಥಾನದ ಸಭಾಭವನದಲ್ಲಿ ಸಭೆ, ಏಕತಾ ಪ್ರಮಾಣ ವಚನ ನಡೆಯಲಿದೆ ಎಂದು ಹೇಳಿದರು. ಪಟೇಲ್ ಉಕ್ಕಿನ ಮನುಷ್ಯ
ಈ ದೇಶದ ಏಕೀಕರಣಕ್ಕೆ ಶಕ್ತಿಯನ್ನು ತುಂಬಿದವರು. ಇವತ್ತು ಏನು ಕಾಶ್ಮೀರ ಆರ್ಟಿಕಲ್ 370 ತೆಗಿಬೇಕಿದ್ರು ಕೂಡ ಅವತ್ತದಕ್ಕೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ರು. ಹೈದರಾಬಾದ್ ಇವತ್ತು ನಮ್ಮ ಕೈಯಲ್ಲಿ ಇರಬೇಕಾದ್ರೆ ಅದಕ್ಕೆ ಕಾರಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಆ ಕಾರಣಕ್ಕೆ ಅವರದ್ದು ಏಕತಾ ನಡಿಗೆ, ಅವರ 150ನೇ ಜನ್ಮ ಶತಾಬ್ದಿಯ ಕಾರಣಕ್ಕೋಸ್ಕರ, ಜನ್ಮದಿವಸದ ಕಾರಣಕ್ಕೋಸ್ಕರ ಏಕತಾ ನಡಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 2 ಕಡೆ, ಒಂದು ಇವತ್ತು ಮಂಗಳೂರಿನಲ್ಲಿ ಆಯಿತು, ನಾಡಿದ್ದು ಬುಧವಾರ 9 ಗಂಟೆಗೆ ಪುತ್ತೂರಿನಲ್ಲಿ ದೊಡ್ಡ ಕಾರ್ಯಕ್ರಮ, ದೊಡ್ಡ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಮಿತ್ರರು, NCC ಅವರು, NSSನವರು, ಸ್ಕೌಟ್ಸ್ ಗೈಡ್ಸ್ನವರು ಎಲ್ಲರೂ ಬರ್ತಾರೆ. ಅದ್ರ ಜೊತೆಗೆ ಪುತ್ತೂರಿನ ಮಹಾಜನತೆ, ಯಾಕಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರೋ ಕಾರಣಕ್ಕೋಸ್ಕರ, ಅವರು ಇದ್ದ ಕಾರಣಕ್ಕೋಸ್ಕರ ಇವತ್ತು ತಾಯಿ ಭಾರತಾಂಬೆ ಒಂದು ಜಗಜ್ಜನನಿಯಾಗಿ ಏಕತೆಯ ಕಾರಣಕ್ಕೋಸ್ಕರ ಇಡೀ ಏನಂದ್ರೆ ಈಗ ನನ್ನ ಸಹೋದರ ಅಂದರು ಅರುಣ್ ಜಿ ಶೇಟ್ ಅವರು 526 ಪ್ರಾಂತ್ಯವನ್ನು ಕೂಡ ಒಗ್ಗೂಡಿಸಲಿಕ್ಕೆ ಏನು ಹೈದರಾಬಾದ್ ನಿಜಾಮನ ಆ ಎಲ್ಲ ಧಮಕಿಯನ್ನು ಅದನ್ನು ಎದುರಿಸಿಕೊಂಡು ನಮ್ಮ ಸೈನ್ಯವನ್ನಲ್ಲಿ ಕಲಿಸುವ ಮುಖಾಂತರ ಅದನ್ನು ಹೈದರಾಬಾದನ್ನು ಕೂಡ ಭಾರತದಲ್ಲಿ ಇರುವಂತೆ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಆ ಕಾರಣಕ್ಕೆ ಅವರು 150ನೇ ಜನ್ಮದಿನವನ್ನು ನಾಡಿದ್ದು ಪುತ್ತೂರಿನ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿವೇಕಾನಂದ ಅವರ ಮೂರ್ತಿಯ ಹತ್ತಿರದಿಂದ ದೊಡ್ಡ ಏಕತಾ ನಡಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ನೇರವಾಗಿ ನೆಹರು ನಗರ ಆಗಿ ಬುಲ್ವಾರ ಆಗಿ ನಮ್ಮ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಹಾಲಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಸೇರಿ ಅಲ್ಲಿ ಒಂದು ಸಣ್ಣ ಸಭೆ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದ್ದೇವೆ ನಾವೆಲ್ಲರೂ. ಆ ಕಾರಣಕ್ಕೆ ಪುತ್ತೂರಿನ ಮಹಾಜನತೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಏಕತೆಯನ್ನು ನಾವೆಲ್ಲರೂ ತೋರಿಸುವ ಮುಖಾಂತರ ಇಡೀ ದೇಶಕ್ಕೆ ನಾವು ಮಾದರಿ ಆಗಬೇಕಂತ. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದಯಾನಂದ ಶೆಟ್ಟಿ ಉಚಿರೆಮಾರ್, ನಗರ ಮಂಡಲಾಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರ್, ಜಿಲ್ಲಾ ಉಪಾಧ್ಯಕ್ಷ ಪ್ರಶಾಂತ್ ಮಾರ್ತಾ, ಚಂದ್ರಶೇಖರ್ ಬಪ್ಪಳಿಗೆ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. The Islamic Academy of Education was established in 1991. The Academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university